ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಕ್ಲೇನ ಮಾತ ಮೋಕೆಡದುಕೊಂಡು ಹೊಸ ಕುರಲ್ದ ಇನ್ನಿತ ಸುದ್ದಿಗೊಂಚಲು ಶುರುಮಂತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ವಿಶ್ವ ಹಿಂದೂ ಪರಿಷತ್ ಗಾಜಿಪುರ ವರ್ಷದಿಂಜಿನ ಅಂಗವಾದ ಬಜರಂಗ ದಳ ಮುತಾಲಿಕೆಟ್ ನಡತಿನ ಶೌರ್ಯ ಜಾಗರಣ ರಥಯಾತ್ರೆ ಸೋಮವಾರ ಕುಡ್ಲಗ ಬತ್ತದೀತದು ಬೈಯಾಗ ಕದ್ರಿ ಮೈದಾನಡು ಮಾಮಲ್ಲ ಸಭೆ ನಡತಂಡು. ವಿಶ್ವ ಹಿಂದೂ ಪರಿಷತ್ ಅಜ್ಪನೆ ವರ್ಷಗ ಪಾದಾರ್ಪಣೆ ಮಲ್ದೊಂದುಪ್ಪುನ ಅಂಗವಾದ ಬಜರಂಗ ದಳದ ನೇತೃತ್ವಡ್ ದೇಶದೊಡಮೆ ನಡೆದೊಂದುಪ್ಪುನ ಶೌರ್ಯ ಜಾಗರಣ ರಥಯಾತ್ರೆ ಸೋಮವಾರ ಕುಡ್ಲಗ ಬತ್ತಿದದು. ಇನ್ನಿತ ವೈಭವದ ಶೋಭಾಯಾತ್ರೆ ಕುಡ್ಲದ ಜ್ಯೋತಿ ವೃತ್ತದ ಕದ್ರಿ ಮೈದಾನ ಮುಟ್ಟ ಸೋಮವಾರ ಬಯರ್ ನಡೆದದು. ಕದ್ರಿಡಾಟನೆ ಮಲ್ತಿನ ಸಾರ್ವಜನಿಕ ಸಭೆಟ್ ದಿಕ್ಷೂಚಿ ಭಾಷಣ ಮಲ್ತಿನ ಚಿಂತಕೆರು ಅಂಕಣಕಾರ್ಯರು ಚಕ್ರವರ್ತಿ ಸೂಲಿಬೇಲೆ ಹಿಂದೂ ಬೊಕ್ಕ ಶೌರ್ಯ ಒಂಜೆ ನಾಣ್ಯದ ರಡ್ಡು ಮೋನೆಲು ಶೌರ್ಯದ ಉದಾರ್ಮೆಗು ನಮ್ಮಡ ಕೊರತೆ ಇಚ್ಚಿ ಆಂಡ ಕೆಲವರ ಸೆಕ್ಯುಲರಿಸಂ ತುಷ್ಟೀಕರಣದ ಪ್ರಭಾವ ಆವರಿಸಾನಗ ಶೌರ್ಯನು ಮದತದು ಪೆಟ್ಟು ತಿಂತ ಅವಿರ್ದು ಬೊಕ್ಕ ಕೂಡ ಶೌರ್ಯ ಅನಾವರಣ ಆತನು ಅಂಚಾದು ಶೌರ್ಯನು ಮರಪೆರೆ ಬಲ್ಲಿ ಬಣ ತೆರಿಪಾಯರು. ಭಾರತದ ಜೋಳಿಗೆಯಲ್ಲಿ ಇನ್ನೊಬ್ಬ ಬಾಕಿ ಇದ್ದಾನೆ. ಆ ವ್ಯಕ್ತಿ ಹೇಳಿದ್ದಾನೆ, ಹೊರಗಡೆ ದೇಶದಲ್ಲ ಒಳಗಡೆ ನೀವು ತಂಟೆ ಮಾಡಿದ್ರು ಬುಲ್ಡೋಸ್ ಮಾಡ್ತೀನಿ ಹುಷಾರು ಅಂತ ಈ ದೇಶದ ಮತ್ತೊಬ್ಬ ವ್ಯಕ್ತಿ ಹೇಳ್ತಾನೆ. ಶೌರ್ಯ ಅನಾವರಣಗೊಳ್ಳೋ ರೀತಿ ಇದು. ಶೌರ್ಯ ಜಗತ್ತಿನ ಮುಂದೆ ನಾವು ತೆರೆದಿಟ್ಟಿರುವಂತ ರೀತಿ ಇದು. ಯಾವಾಗ ಈ ಶೌರ್ಯದ ಪರಂಪರೆ ನಮ್ಮಲ್ಲಿ ಕೆಳಗೆ ಹೋಗಿದೆ ಅನ್ಸುತ್ತೋ ಆಗೆಲ್ಲವೂ ಈ ದೇಶದಲ್ಲಿ ಮಹಾಪುರುಷರು ಬಂದು ಮತ್ತೊಮ್ಮೆ ಜಾಗೃತಿಗೆ ಪ್ರಯತ್ನ ಮಾಡಿದ್ದಾರೆ. ನಮಗೆಲ್ಲ ಏನ್ ಹೇಳಿದ್ದಾರೆ ಗೊತ್ತೇನು? ಸಂತರು ಅಂತಂದ್ರೆ ಯಾವಾಗಲೂ ಪೂಜೆ ಪುರಸ್ಕಾರ ಮಾಡ್ಕೊಂಡಿರ್ತಾರೆ, ಸಂತರು ಅಂದ್ರೆ ಜಪ ತಪ ಮಾಡ್ತಿರ್ತಾರೆ ಅಂತ. ಆದ್ರೆ ಈ ದೇಶದಲ್ಲಿ ಅದೇ ಸಂತರು ಪ್ರೇರಣೆಯಾಗಿ ನಿಂತಂಥವರು ಅನ್ನೋದನ್ನು ಮರೆಯುವಂತಿಲ್ಲ ಅಂತ. ಶ್ರೀಕೃಷ್ಣ ಏನ್ ಹೇಳ್ತಾನೆ ಗೊತ್ತಾ? ಶ್ರೀಕೃಷ್ಣ ಅಂತಂದ್ರೆ ಭಗವದ್ಗೀತೆ ಬೋಧಿಸಿದ. ಹೀಗಾಗಿ ಶಾಂತಿ ಅಂತ ನೀವು ಅನ್ಕೊಂಡ್ರೆ ತಪ್ಪು.
ಶ್ರೀಕೃಷ್ಣ ಆರಂಭದಲ್ಲೇ ಅರ್ಜುನನಿಗೆ ಹೇಳ್ತಾನೆ, ಕ್ಲೈಬ್ಯಮ್ಮಾಸ್ ಮಗಮಃ ಪಾರ್ಥ ನೈತತ್ವಯುಪಬದ್ಧತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಹೇ ಅರ್ಜುನ, ನೀನು ಷಂಡನಂತೆ ಆಡ್ತಾ ಇದ್ದೀಯಾ. ನಿನಗೆ ಬಂದಿರೋದು ವೈರಾಗ್ಯ ಅಲ್ಲ, ಷಂಡತನ ಬಂದಿದೆ ನಿನಗೆ. ಯುದ್ಧಕ್ಕೆ ಅಂತ ಬಂದು ನಿಂತು ಗಾಂಡೀವವನ್ನ ಕೆಳಗಿಸಿದೆಯಲ್ಲ, ಇಟ್ಟಿದ್ಯಲ್ಲ, ನಾಚಿಕೆ ಆಗಬೇಕು ನಿನಗೆ. ತಗೋ ಗಾಂಡೀವವನ್ನ, ಯುದ್ಧ ಮಾಡು, ಈ ವಸುಂಧರೆಯನ್ನ ಆಳುವಂತವನಾಗುವಂತ ಕೃಷ್ಣ ಸಂದೇಶ ಕೊಡೋದು. ಯುದ್ಧಕ್ಕೆ ಅಂತ ನಿಂತಾಗ ಹಿಂದೆ ಓಡೋಗುವ ಸಂಪ್ರದಾಯ ಹಿಂದೂಗಳದಲ್ಲ. ಶ್ರೀ ಕ್ಷೇತ್ರ ಕರಿಂಜದ ಓಂ ಶ್ರೀ ಶಕ್ತಿಗುರು ಮಠದ ಶ್ರೀ ಮುಕ್ತಾನಂದ ಸ್ವಾಮೀಜಿ ಆಶೀರ್ವಚನ ಕೊರೊಂದು ಪರಶುರಾಮನ ಶೌರ್ಯ ಆದರ್ಶನ್ ತೋಜಾಂಡ ಭಯೋತ್ಪಾದನೆ ಮತಾಂತರ ತಡೆಯರೆ ಸಾಧ್ಯ ಇಚ್ಚಿ ದೇಶ ಭಯೋತ್ಪಾದನೆರ್ದು ಮುಕ್ತಾಯರೆ ಬಜರಂಗ ದಳದಂಚಿನ ಸಂಘಟನೆದ ಅಗತ್ಯ ಉಂಡು. ಮಾತೆರ್ಲ ಲಕದು ಉಂತುಂಡ ಮಾತ್ರ ಶೌರ್ಯ ಜಾಗೃತ ಆಪುಂಡು ಪಡ ತೆರಿಪಾಯರು. ಕೆಲವು ಜನ ಗೊತ್ತಿತ್ತದೆ ಎಂಜಿನ ಅಂದು ಬಂದಾಗ ಸೂಕು ಕೈಪಾಡ್ರೆ ಬರ್ಪುನಂಚುತ್ತನೆ ಪ್ರಸಂಗ ಒಂದು ಬೇರೆ. ಇನೇ ಬಜರಂಗದಳ ಪನ್ಪುರವು ಕೇವಲ ಒಂಜಿ ಕೇಸರಿ ಸಾಲನ ಧಾರಣೆ ಮಲ್ತಿನಂಚುತ್ತೇನ ಒಂಜಿ ಕೇವಲ ಸ್ವಯಂ ಸೇವಕರನ್ನ ತಂಡತ್ತೆ. ಅವು ಎಂಜಿನಂದ ಕೆಂಡ ನಮ್ಮ ಧರ್ಮಗೋ ನಮ್ಮ ಸಂಸ್ಕೃತಿಗೆ ನಮ್ಮ ಗೋಮಾತೆಗೆ ತೊಂದರೆ ಆಪನಂಚುತ್ತನ ಸಮಯ ಸಂದರ್ಭ ಕಾಲೊಟ್ಟು ಇಡೀ ಸುಡುಪನಂಚುತ್ತನ ಒಂಜಿ ಮಲ್ಲ ಅಗ್ನಿ ನಮ್ಮ ಬಜರಂಗದಳ ಅಂದ ಪನಿಯರೆ ಅನ್ನು ಸಂತೋಷ ಪಡೆಪೆ ಬಂದುಲೆ. ಅಂಚಿತ್ತಿನ ಅಗ್ನಿ ಪ್ರತಿ ಇಲ್ಲಡದಂಕೆ ಪ್ರಜ್ವಲಿಸೋಡದಂಕೆ. ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪೆಲ್ ಪಾತ್ರೊಂದು ಸರಕಾರ ಶಾಂತಿ ನಿರ್ಮಾಣ ಆವಡೊಂದು ಪನೊಂದುಂಡು ಆಂಡ ಅಶಾಂತಿ ಸೃಷ್ಟಿ ಸಾವನಕ್ಲು ಏರು. ಶಿವಮೊಗ್ಗಡು ಹಿಂದುಲನ ಇಲ್ಲದ ಮಿತ್ತು ದಾಳಿ ನಡೆತದಂಡು. ಅವ್ಯ ಘಟನೆ ಕುಡ್ಲರ್ ನಡೆದಿತ್ತಂಡ ದಂಗೆಕೋರರನ ಇಲ್ಲಲು ಪುಡಿ ಪುಡಿ ಆದಿತ್ತದು. ಇಂದು ಔರಂಗಜೇಬನ ಕಾಲ ಅತ್ತು, ನರೇಂದ್ರನ ಕಾಲ ಪಂಡದ ಜಿಹಾದಿಲು ತೆರೆಯನುಡು. ತ್ಯಾಗ ಶೌರ್ಯರ್ದು ದೇಶ ಸಂಸ್ಕೃತಿ ಊರಿದಂಡು. ಅಂಚಿನ ತ್ಯಾಗಿ ಪರಾಕ್ರಮಿలను ಸ್ಮರಣೆ ಮಲ್ತದ ಜಾಗೃತಿ ಮೂಡಿಸಾಯರೆ ರಥಯಾತ್ರೆನ ಅಟಣೆ ಮಲ್ತದಂಡು. ಏರ್ನ ಬಲಿದಾನಲ ವ್ಯರ್ಥ ಆಯರೆ ಬುಡ್ಪುಜ ಪಂಡು ತೆರಿಪಾಯರು. ಬಂಧುಗಳೇ, ವಿಶ್ವ ಹಿಂದೂ ಪರಿಷತ್ಗೆ 60 ವರ್ಷ ತುಂಬುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮುಂದಿನ 1 ವರ್ಷಗಳ ಕಾಲ ಇಡೀ ದೇಶದಲ್ಲಿ ಗ್ರಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕೆಲಸ ಆಗಬೇಕು. ಗ್ರಾಮಗಳಲ್ಲಿ ಬಜರಂಗ ದಳದ ಘಟಕ ಆಗಬೇಕೆಂಬಂಥ ಗುರಿ ನಮ್ಮ ಕಣ್ಮುಂದೆ ಇದೆ. ಇಡೀ ದೇಶದಲ್ಲಿ 1 ಲಕ್ಷ ಗ್ರಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕೆಲಸ ಆಗಬೇಕು ಅಂತೇಳಿ ಗುರಿಯನ್ನೇ ಇಟ್ಕೊಂಡಿದ್ದಾರೆ. ಹಾಗಾಗಿ ಮುಂದಿನ ಕೃಷ್ಣ ಜನ್ಮಾಷ್ಟಮಿ ಒಳಗಡೆ ಮಂಗಳೂರಿನಲ್ಲಿ ಕೂಡ ಅವರು ಹೇಳಿದಾಗ 500 ಬಜರಂಗ ದಳದ ಘಟಕಗಳಾಗ್ತಾ ಇದೆ. ಪ್ರತಿ ಮನೆಗೆ ಮುಂದಿನ ದಿವಸ ನಮ್ಮ ಕಾರ್ಯಕರ್ತರು ಬರಲಿಕ್ಕಿದ್ದಾರೆ. ಪ್ರತಿ ಮನೆ ಅದು ವಿಶ್ವ ಹಿಂದೂ ಪರಿಷತ್ನ ಮನೆ ಆಗಬೇಕು. ಪ್ರತಿ ಮನೆ ಅದು ಸಂಘದ ಮನೆ ಆಗಬೇಕು. ಪ್ರತಿ ಮನೆ ಅದು ಶೌರ್ಯವಂತ ಹಿಂದೂ ಮನೆ ಆಗಬೇಕು. ಪ್ರತಿ ಸಮಾಜ ಹಿಂದೂ ಸಮಾಜ ಅದು ಶೌರ್ಯವಂತ ಹಿಂದೂ ಸಮಾಜ ಆಗಬೇಕು ಎಂಬಂತ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವಿವತ್ತು ಆಯೋಜನೆ ಮಾಡಿದ್ದೇವೆ. ಬಂಧುಗಳೇ, ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಕಾರ್ಯಾಧ್ಯಕ್ಷರು ಡಾಕ್ಟರ್ ಎಂಬಿ ಪುರಾಣಿಕ್ ಗುರ್ಕಾರ್ಮನ್ ವಹಿಸುತ್ತಿದ್ದಾರೆ. ಕ್ಷೇತ್ರೀಯ ಸತ್ಸಂಗ ಪ್ರಮುಖ್ ಮಹಾಬಲೇಶ್ವರ ಹೆಗಡೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹ ಸಂಘ ಚಾಲಕ್ ಸುನಿಲ್ ಆಚಾರ್, ವಿಶ್ವ ಹಿಂದೂ ಪರಿಷತ್ ಕುಡ್ಲ ಅಧ್ಯಕ್ಷರು HK ಪುರುಷೋತ್ತಮ, ರಥಯಾತ್ರೆ ಸ್ವಾಗತ ಸಮಿತಿ ಕಾರ್ಯದರ್ಶಿ ಭುಜಂಗ ಕುಲಾಲ್ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದಾರೆ. ಆಶಿಕ್ ಮಾಡೂರು ಸಭೆ ಸ್ಥಾರಿಕೆ ಮಲ್ತೇರು. ಕೊಂಡಾಣ ಶ್ರೀ ಪಿಲಿಚಾಮುಂಡಿ ಬಂಟ ಮುಂಡತಾಯ ದೈವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಕೃಷ್ಣಶೆಟ್ಟಿ ತಾಮಾರ್ ಅವಘಡಗೆ ಒಳಗಾದ ಕುಡ್ಲ AJ ಆಸ್ಪತ್ರೆಗೆ ದಾಖಲಾತಿರ ಪಂಡದು ತೆರೆದು ಬೈದರು. ಕೋಟಿಕಾರ್ ಬೀರಿ ಜಂಕ್ಷನ್ ದಲ್ಪ ದ್ವಿಚಕ್ರ ವಾಹನಡು ಪೋಂದಿತ್ತಿನ ಕೃಷ್ಣಶೆಟ್ಟಿ ತಾಮಾರೆಗ್ ಪಿರೋಡ್ ಬತ್ತಿನ ದ್ವಿಚಕ್ರ ಸವಾರೆ ಡಿಕ್ಕಿ ಹಾಕಿ ನಿರ್ದು ತಾಮಾರ್ ವಾಹನದೊಟ್ಟಿಗೆ ಮಾರ್ಗಗೆ ಬೂರ್ದಿತ್ತೇರು. ತಕ್ಷಣ ಲಕ್ಕದು ಉಂತೆರೆ ಗಾನಗ ಪಿರೌಡ್ದು ಬರೊಂದಿತ್ತಿನ KSRTC ಬಸ್ ಗುದ್ದುದು ಪಿರಾ ಮಾರ್ಗಗೆ ಬೂರಿಯರು.
ಕೃಷ್ಣಶೆಟ್ಟಿ ತಾಮಾರ್ ಬೊಕ್ಕ ಕುಡೋರಿ ಸವಾರಗ್ಲ ಪೆಟ್ಟಾತನ ಪಣದ ತೆರೆದು ಬೈದನು. ಸುದ್ದಿಲದ ವಿವರ. ಕಿನ್ಯ ಕೇಶವ ಶಿಶು ಮಂದಿರದ ಮುತಾಲಿಕಡ್ ಐತಾರ ಇಡೀ ದಿನ ನಡೆತಿನ ನವ ದಂಪತಿ ಸಮಾವೇಶ ಬೈಯಗ್ ಮುಗಿತಲಾಂಡ್. ಕಿನ್ಯ ಕೇಶವ ಶಿಶು ಮಂದಿರಡು ವರ್ಷಂಪ್ರತಿ ನಡಪಾವನ ನವ ದಂಪತಿ ಸಮಾವೇಶನ್ ಶಿಶು ಮಂದಿರದ ವಟಾರಡು ಐತಾರ ಇಡಿದಿನ ನಡಪಾಯಿರು. ಸಮಾವೇಶಡು ಪಾಲ್ಪಡೆಯರ ಬತ್ತಿನ ಪೊಸ ಮದ್ಮಲೆನ ಆರತಿ ಬೆಳಗಾದ ಮುಂಡಗ್ ತಿಲಕದೀದ್ ಸಂಪ್ರದಾಯಡಿ ಎತ್ಕೊಂದು ಅಕ್ಲೆಗ್ ಮಾಹಿತಿ ಮಾರ್ಗದರ್ಶನ ಕಾರ್ಯಕ್ರಮ ಬಯ್ಯ ಮಠ ನಡೆದನು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಪ್ರಾಂತ ಪ್ರಮುಖರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ದಂಪತಿಲಿಗೆ ಮಾರ್ಗದರ್ಶನ ಕೊರಿಯರು. ಬಯ್ಯಡ ಅಡಣ ಮಲ್ತಿನ ಮುಗಿತಲಲೇಸಡು ಕುಡ್ಲ ಕೇಶವ ಸಂವರ್ಧನ ಸಮಿತಿದ ಕಾರ್ಯದರ್ಶಿ ತೋನ್ಸೆ ಗಜಾನನ ಪೈ ನವ ದಂಪತಿಲಿಗೆ ದಾಂಪತ್ಯ ಬದುಕು ಕೌಟುಂಬಿಕ ಜೀವನದ ಬಗೆಟ್ ಮಾರ್ಗದರ್ಶನದ ಪಾತ್ರ ಪಂಡಿರು. ಅದಕ್ಕೆ ತುಂಬ ಸಂಕುಚಿತ ಅರ್ಥ ಕೊಡಬೇಡಿ, ವಿಶಾಲ ಅರ್ಥ ಇದೆ. ಅದಕ್ಕೆ ಏನಿದೆ? ಗಂಡು ಹೆಂಡಿರ ಜಗಳ ಉಂಡು ಮಲಗುವವರೆಗೆ. ವಿಶಾಲ ಅರ್ಥ ಏನು? ನಮ್ಮ ಮಧ್ಯದೇನೇ ಸಮಸ್ಯೆ ಇದ್ದರೂ ಕೂಡ ನಾವಿಬ್ಬರು ಏಕಾಂತದಲ್ಲಿದ್ದಾಗ ಅದನ್ನು ಪರಿಹರಿಸಿಕೊಳ್ಬೇಕು. ನಮ್ಮ ಮಧ್ಯದ ಸಮಸ್ಯೆಯನ್ನು ಹೊರಗಡೆ ಹೋಗಲಿಕ್ಕೆ ಬಿಡಬಾರ್ದು. ಬೇಕಾದಷ್ಟು ಅವಕಾಶ ಇದೆ, ನಾವೇ ಅದನ್ನು ಪರಿಹರಿಸಿಕೊಂಡ್ರೆ ಅದಷ್ಟು ಉತ್ಕೃಷ್ಟ ಒಂದು ವ್ಯವಸ್ಥೆ ಬೇರೆ ಇಲ್ಲ. ಅದಕ್ಕೋಸ್ಕರ ಹೇಳಿದ್ದಾರೆ ಗಂಡ ಹೆಂಡಿರ ಜಗಳ ಉಂಡು ಮಲಗುವವರೆಗೆ. ಹಾಗಾಗಿ ನಮ್ಮ ಸಮಸ್ಯೆ ಏನಿದ್ರೂ ಕೂಡ ಪರಸ್ಪರ ಮಾತಾಡಿಕೊಂಡು ಸೌಹಾರ್ದದಿಂದ ಅದನ್ನು ಪರಿಹರಿಸಿಕೊಂಡ್ರೆ ಅದು ಅತ್ಯಂತ ಉತ್ಕೃಷ್ಟವಾದಂಥ ಪರಿಹಾರ. ನಮ್ಮ ಜೀವನದಲ್ಲಿ ಬೇರೆ ಯಾವುದೇ ಸಮಸ್ಯೆ ಬರಲಿಕ್ಕೆ ಆಗ ಅವಕಾಶ ಇರುವುದಿಲ್ಲ. ಒಂದೊಮ್ಮೆ ಇದಾಗಲಿಲ್ಲ, ಮುಂದಿನ ಹಂತ ಏನು? ಮನೆಯಲ್ಲಿ ಹಿರಿಯರಿದ್ದಾರೆ, ಹಿರಿಯರ ಗಮನಕ್ಕೆ ತರುವಂಥದ್ದು, ಹಿರಿಯರನ್ನು ಸಮಕ್ಷಮದಲ್ಲಿ ಇಟ್ಕೊಂಡು ಇದಕ್ಕೆ ಪರಿಹಾರ ಮಾಡಿದಾಗ ಆವಾಗ ಮನೆ ವಾರ್ತೆ ಮನೆಯ ಒಳಗೇನೆ ಇರ್ತದೆ. ಇದನ್ನು ದೊಡ್ಡ ರಂಪಾಟ ಮಾಡಿ ಇನ್ನೆಲ್ಲರಿಗೂ ಗೊತ್ತಾಗುವ ಹಾಗೆ ಮಾಡಿದರೆ ಯಾರ ಮರ್ಯಾದೆ ಹೋಗುತ್ತೆ? ನಮ್ಮದೇ ಮರ್ಯಾದೆ ಹೋಗುತ್ತೆ. ನಾವೇ ಇದರಲ್ಲಿ ಸಣ್ಣವರಾಗ್ತೀವಿ, ನಾವೇನು ದೊಡ್ಡವರಾಗೋದಿಲ್ಲ. ಅದಕ್ಕೆ ಜಂಟಿಯಿಂದ 0 ತೆಗೆದ್ರೆ ಏನು ಉಳಿಯಿತು? ಜಂಟಿಯಿಂದ 0 ತೆಗೀರಿ, ಏನು ಉಳಿಯಿತು? ಜಟ್ಟಿ. ನಾವು ಜಟ್ಟಿ ಆಗಬೇಕೋ ಜಂಟಿಯಾಗಿರಬೇಕು? ಒಬ್ಬ ಜಟ್ಟಿಯ ಮಾನಸಿಕತೆ ಹೇಗಿದೆ? ಒಬ್ಬ ಜಟ್ಟಿ ಅಂದರೆ ಗೊತ್ತಾಗುತ್ತಲ್ಲ, ಜಗಜ್ಜಟ್ಟಿ ಅಂತೇಳಿ ಹೇಳ್ತಾರೆ. ಅವರು ಆಖಾಡದಲ್ಲೆಲ್ಲ ಭಾರಿ ಸಾಧನೆ ಎಲ್ಲ ಮಾಡಿಕೊಂಡು ಒಳ್ಳೆ ಬಾದಾಮು ಇದನ್ನೆಲ್ಲ ತಿಂದುಕೊಂಡು ದಷ್ಟಪುಷ್ಟವಾಗಿದ್ದುಕೊಂಡು, ದಸರಾದಲ್ಲೆಲ್ಲ ಆಗುತ್ತಲ್ಲ ಜಟ್ಟಿ ಕಾಳಗ ಅಂತೇಳೆಲ್ಲ ಆಗುತ್ತೆ. ಆ ಜಟ್ಟಿ ಕಾಳಗದಲ್ಲಿ ಜಟ್ಟಿಯದ್ದು ಮಾನಸಿಕತೆ ಹೇಗಿರ್ತದೆ? ನಾನು ಗೆಲ್ಲಲೇಬೇಕು ಅಂತೇಳಿ ಹೇಳಿ ಎಲ್ಲ ರೀತಿಯ ಪಟ್ಟುಗಳನ್ನು ಹಾಕಿ ಎಲ್ಲ ರೀತಿಯದ್ದು ಶಕ್ತಿ ಅವನದರಲ್ಲಿ ಸುರಿದು ಅವನು ಗೆಲ್ಲಬೇಕು ಹೇಳುವಂಥ ಪ್ರಯತ್ನ ಮಾಡ್ತಾನೆ. ಹಿರಿಯ ದಂಪತಿಲು ದೈವ ನರ್ತಕಿರು ಉಮೇಶ್ ಪಂಬದ, ಶ್ರೀಮತಿ ಗೀತಾ ಉಮೇಶ್ ಗಂಧಕಾಡು, ಶ್ರೀಮತಿ ಸುಮತಿ ಗಜಾನನ ಪೈ, ಪ್ರಕಾಶ್ ಪಂಬದ ಮಲ್ಲವಿನಿರಾದ ಪಾಲ್ಪಡೆದಿದ್ದರು. ಕೇಶವ ಶಿಶು ಮಂದಿರದ ಗೌರವ ಅಧ್ಯಕ್ಷರು ಶಿವರಾಮ್ ಶೆಟ್ಟಿ ಸಾಂತ್ಯ ಬೊಕ್ಕ ಪದಾಧಿಕಾರಿಗಳು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ವ್ಯವಸ್ಥಾಪಕರು ನಾರಾಯಣ ಕಜೆ ಎತ್ಕೊಂಡಿರು. ಕೇಶವ ಕಜೆ ಸಭೆ ಸಾರಿಗೆ ಮಲ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಭಾರತೀಯ ಕಿಸಾನ್ ಸಂಘದ ಕೊಣಾಜ ಗ್ರಾಮ ಸಮಿತಿ ಮುತಾಲಿಕೆಡ್ ತೋಟಗಾರಿಕಾ ಇಲಾಖೆದ ಸಹಕಾರಡ್ ಕೃಷಿಕರಿಗೆ ತೋಟಗಾರಿಕಾ ಇಲಾಖೆ ತೆಕ್ಕುನ ಸವಲತ್ತು ಸೌಭಾಗ್ಯದ ಮಾಹಿತಿ ಬಕ್ಕ ದೈವಿತರಣಾ ಕಾರ್ಯಕ್ರಮನ ಅಸೈಗೊಳಿದ ಕೋಣಾಜ ವಿವಿಧೋದ್ದೇಶ ಸಹಕಾರಿ ಸಂಘದ ಸಭಾಂಗಣಡ್ ಸೋಮವಾರ ಕಾಂಡೆ ಅಟೆಂಡ್ ಮಲ್ತಿದ್ದೇವೆ. ಭಾರತೀಯ ಕಿಸಾನ್ ಸಂಘ ಉಳ್ಳಾಲ ತಾಲೂಕು ಕೊಣಾಜೆ ಗ್ರಾಮ ಸಮಿತಿ ವತಿರ್ದು ತೋಟಗಾರಿಕಾ ಇಲಾಖೆದ ಸಹಕಾರಡು ತೋಟಗಾರಿಕಾ ಇಲಾಖೆದ ಸವಲತ್ತುಲದ ಬಗೆಟ್ ಮಾಹಿತಿ ಶಿಬಿರ ಬೊಕ್ಕ ದೈ ವಿತರಣೆ ಕಾರ್ಯಕ್ರಮ ಅಸೇಗೋಡಿ ಕೊಣಾಜೆ ವಿವಿಧೋದ್ದೇಶ ಸಹಕಾರ ಸಂಘದ ಸಭಾಂಗಣಡು ಸೋಮವಾರ ನಡೆದನು. ನೇಗಿಲ ಯೋಗಿ ಬಲರಾಮ ದೇವೇರ್ನ ಭಾವಚಿತ್ರದ ಎದುರುಡು ತುಡರ್ ಬೆಳಗಾದ ಪುಷ್ಪಾರ್ಚನೆ ಮಲ್ದದು ಬಲರಾಮ ದೇವೇರ್ನ ಜನ್ಮದಿನ ನೆಂಪು ಮಲ್ದೊಂದು ಕಾರ್ಯಕ್ರಮನು ಉದಿಪನ ಮಲ್ದೇರು. ತೋಟಗಾರಿಕಾ ಇಲಾಖೆದ ಹಿರಿಯ ಸಹಾಯಕ ನಿರ್ದೇಶಕರು ಪ್ರವೀಣ್ ಸಂಪನ್ಮೂಲ ವ್ಯಕ್ತಿಲಾದ ಪಾಲ್ಪಡೆದು ಬೀಜ ವಿತರಣೆರ್ದು ಪತ್ತದು ಫಸಲು ಬುಲೆದು ಕೂಡ ಬೀಜ ಆಪಣಡೆ ಮುಟ್ಟ ಬೇತೆ ಬೇತೆ ಬೇಲೆಕ್ಲು ನೀರಾವರಿ ಯೋಜನೆ ಬಜ್ಜೈ ಎಡ್ಡೆ ಮುಂಚಿ ಪರಂಗಲಕಾಯಿ ಇಂಚಿನ ವಾಣಿಜ್ಯ ಬುಲೆಕ್ಲು ಅವಿಕ ತಿಕ್ಕುನ ಸಾಲ ಸೌಲಭ್ಯ ಸಗಾಯಧನ ಮಲ್ಲಿಗೆ ದೈತ ಬೆಳಕು ಮಾತ್ರ
ದೈಕೊರ್ಪುನ ವ್ಯವಸ್ಥೆ ಉಂಡು ಬೇತ ಒವ್ವೇ ದೈಕ್ಲೆನು ಇತ್ತೆ ಇಲಾಖೆ ವತಿರ್ದು ಕೊರ್ಪುಜ ಕೀಟ ಬಾಧಲೆಗೆ ಸಂಬಂಧಿಸಾಯಿನ ಕೆಲವೊಂಜಿ ಪರಿಹಾರ ಉಂಡು ಯಂತ್ರೋಪಕರಣಲೆಗೆ ಸಂಬಂಧಿಸಾಯಲಕ ಸರಕಾರದ ಆಯ್ಕೆಯಾಯಿನ ಸಂಸ್ಥೆಲೆದ ಯಂತ್ರೋಪಕರಣಲೆದ ಆಯ್ಕೆದ ಸ್ವಾತಂತ್ರ್ಯ ರೈತರಿಗೆ ಉಂಡು ಐಕ್ ರಿಯಾಯಿತಿದ ಸಗಾಯದಾನ ಇಲಾಖೆರ್ದು ತಿಕ್ಕೊಂಡು ಇಲಾಖೆರ್ದು ತಿಕ್ಕುನ ಸೌಲಭ್ಯಗಳನ್ನು ಉಪಯೋಗಿಸಾವೊಂದು ಪ್ರಗತಿಪರ ಕೃಷಿಕರಾದ ಸಮಾಜಗ ಕೊಡುಗೆಯನ್ನು ಕೊರಳಿ ಪಂಡದ ತೋಟಗಾರಿಕಾ ಇಲಾಖೆರ್ದು ತಿಕ್ಕುನ ಸವಲತ್ತುಲದ ಬಗೆಟ್ ಮಾಹಿತಿ ಕೊರಿಯರು. ಇದು ಪ್ರಮುಖವಾಗಿ ರೈತರಿಗೆ ಅಂದರೆ ಜಮೀನು ಹೊಂದಿರುವಂತಹ ತೋಟಗಾರಿಕೆಯನ್ನು ಬೆಳೆಯುವಂಥ ರೈತರಿಗೆ ಆರ್ಥಿಕವಾಗಿ ಅವರಿಗೆ ನೆರವನ್ನು ಕೊಟ್ಟು ಅಂಥ ಯೋಜನೆಯಲ್ಲಿ ಅವರನ್ನು ಪಾಲ್ಗೊಳ್ಳಿಕೆ ಮಾಡಿಕೊಂಡು ಅವರು ಅದನ್ನು ಅನುಭವಿಸಬೇಕು, ಹಾಗೆ ಅದರ ಮೂಲಕ ಅಭಿವೃದ್ಧಿಯನ್ನು ಸಾಧಿಸಬೇಕು ಹೇಳುವಂಥದ್ದು ಸರ್ಕಾರದ ಧ್ಯೇಯೋದ್ದೇಶ. ಇವತ್ತು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಇದೆ, ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಇದೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಹೇಳುವಂಥದ್ದು ಜಾರಿಯಲ್ಲಿದೆ. ಅದೇ ರೀತಿ ಸಬ್ ಮೆಕನೈಸೇಷನ್ ಅಂತ ಹೇಳುವಂತಹ ಇದು ಯೋಜನೆ ಜಾರಿಯಲ್ಲಿದೆ. SMAM ಅಂತ ಹೇಳ್ತೇವೆ, ಸಬ್ಮಿಷನ್ ನಾನ್ ಮೆಕನೈಸೇಷನ್ ಅಂತ ಹೇಳುವಂಥದ್ದು. ರಾಜ್ಯ ಸರ್ಕಾರದ ಕಡೆಯಿಂದ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆ ಇದೆ. ಜೇನು ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಮಧುವನ ಮತ್ತು ಜೇನು ಸಾಕಾಣೆ ಯೋಜನೆ ಇದೆ. ಹಾಗೆಯೇ ತೋಟಗಾರಿಕಾ ಬೆಳೆಗಳಲ್ಲಿ ತಾಳೆ ಬೆಳೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆ ಇದೆ. ಜಿಲ್ಲಾ ವಲಯ ಕಾರ್ಯಕ್ರಮದಲ್ಲಿ ಕೂಡ ಜೇನು ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ಯೋಜನೆ ಇದೆ. ಈ ರೀತಿ ಹಲವು ಯೋಜನೆಗಳು ಇದೆ. ಅಲ್ಲಿ ಈಗ ನಾನು ಹೇಳಿದ ಯೋಜನೆಗಳಲ್ಲಿ ಪೂರ ನಿಮಗೆ ಕಾಂಪೊನೆಂಟ್ಗಳಂತೇಳಿ ನಾವು ಹೇಳ್ತೇವೆ. ಕಾಂಪೊನೆಂಟ್ಗಳಂತ ಹೇಳಿದ್ರೆ ಬಿತ್ತನೆ ಬೀಜದಿಂದ ಹಿಡಿದು ವಾಪಸ್ ಬಿತ್ತನೆ ಬೀಜ ಆಗುವ ತನಕದ ಒಂದು ಇಡೀ ಸೈಕಲ್ನಲ್ಲಿ ನಾವು ಒಂದು ತೋಟಗಾರಿಕೆ ಬೆಳೆಯನ್ನು ಬೆಳೆಯಬೇಕಾದಾಗ ಏನೇನು ಅವಶ್ಯಕತೆಗಳಿರ್ತದೆ, ಏನೇನು ಮೂಲಭೂತ ಸೌಕರ್ಯಗಳಿರ್ತದೆ, ಯಾವ ರೀತಿಯಲ್ಲಿ ನಾವು ಅವುಗಳನ್ನು ನಾವು ಮುಂದೆ ತಗೊಂಡು ಹೋಗಬೇಕು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ವಿವರವಾದಂತಹ ಸಹಾಯಧನವನ್ನು ಕೊಡುವಂಥ ಕಾರ್ಯಕ್ರಮಗಳು. ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರು ನ್ಯಾಯವಾದಿ ಶಾಂತಿ ಪ್ರಸಾದ್ ಹೆಗ್ಡೆ ಗುರುಕಾರ್ಮಣೆ ವಹಿಸಿದ ಭಾರತೀಯ ಕಿಸಾನ್ ಸಂಘದ ನಡೆ ರೈತರ್ನ ಇಲ್ಲದಡೆ ಇಂದು ಕಿಸಾನ್ ಸಂಘದ ಈ ವರ್ಷದ ಧ್ಯೇಯ. ಸರ್ಕಾರದ ತಿಕ್ಕುನ ಸವಲತ್ತುಲು ಸೌಲಭ್ಯలను ಇಲ್ಲಾಗ ಮುಟ್ಟಾವಳು ಪಂಪಿನ ಕಾರಣಗಾದ ಮಾಹಿತಿ ಕಾರ್ಯಕ್ರಮನ ಮಲ್ತೊಂದುಲ್ಲ ಆಂಡ ಮಾಹಿತಿನು ಕೇಂದ್ರ ಪೋಂಡ ಪ್ರಯೋಜನ ಇಚ್ಚಿ ಅವೆತ ಪ್ರಯೋಜನ ಆವಡು ನಮಕ್ ಮರಿಯಲ ಮುಗಿಲಕನೆ ನೀರ್ದ ಕೊರತೆ ಯಾಪುಂಡು ಇದಕ್ಕಾದ ಪ್ರತಿಯೊರಿ ರೈತೆ ತಂಕ್ಲೆನೆ ಆಯ್ನ ನೀರ್ದ ಸಂಗ್ರಹದ ತೊಟ್ಟಿನ ಮಲ್ಪೋಡು ಕೃಷಿಕರು ಖಾಲಿ ಕೃಷಿಯೊಂಜನೆ ನಂಬಂದೆ ಉಪ ಕಸುಬುಲೆದ ಮೂಲಕ ತಂಕ್ಲಿನ ಆರ್ಥಿಕ ದೃಢತೆಯನ್ನು ಹೆಚ್ಚ ಮಲ್ಪೋಡು ಆರ್ಥಿಕವಾದ ಸ್ವಾವಲಂಬಿಯಾಂಡ ಭಾರತೀಯ ಕಿಸಾನ್ ಸಂಘ ಸಂಘಟನೆ ಮಲ್ತಿನೆಕ್ಲ ಸಾರ್ಥಕ ಪಂಡ ತೆರಿಪಾಯರು. ಬೊಕ್ಕ ನಮ್ಮನ ಸಂಘಟನೆಯ ವಿಚಾರಕ್ಕೆ ಬರ್ತಾರೆ ನೇರ 5 ನಿಮಿಷದಾದ ಕೆಂಡ ಒಂಜಿ ಹಿಂದು ಜನ ರೈತರು ಸೇರ್ತಾರೆ. ಇನ್ನು ನಮ್ಮ ಕೃಷಿ ಮಲ್ಪ ಯಾರು ನೀರು ನಂಬುದು ಕೃಷಿ ಮಲ್ಪರಾಗ್ಲೇರು ಪೂರ ಜನ ನೀರು ನಂಬುದೈತೆ ಕೃಷಿ ಮಲ್ಪನು ನೀರಿನ ಎಲ್ಲ ಕೃಷಿ ಮಲ್ಪವರ ಹೆಜ್ಜಿ ನಮ್ಮ ದುಂಬುದ ಕಾಲಡೆ ಮರಿಯಲ ಬರ್ಪುಣದ ಕಣಕ್ಕೆ ಅಟ್ಟಿ ಹಾಕಿ ಕಣಕ್ಕೆ ಕೊತ್ತಲಾಯಿ ಮಾಡಲು ಇತ್ತೆ ಗ್ಯಾಸ್ ಸುರಾತಲ್ಲಿ ಬೆತ್ತ ವೈದಿಲ್ಲ ಅಣ್ಣ ದುಂಬು ಕಣಕ್ಕೆ 5 ಒಂದೇ ದುಂಬು ಪಿರಾಡ್ಕೊಂಡು ಅರಿನ ಮುಡಿ ಕಟ್ಟದು ಮಿತ್ತು ದೀಪ ನೈಕಂತೆ ಪುಗೆ ಹಾಕೋಡು ಬಾರುಗಳು ಹಾಕೋಡು ಬಾರ್ಗೆ ಹಾಕಿಕೊಂಡ ಬಾರಿಗೆಲ್ಲ ಅಂಜಿ ಬಿತ್ತಿನ ಪೀರ ಮುಂದೆ ಬರ್ಪುಜಿ ಅಂತಾರೆ ಅದೇ ಕೊಡ್ಪು ಹತ್ತಿಜಿ ಬೆತ್ತ ಸಮಸ್ಯೆ ಇರ್ತದೆ. ಇನಿಂತ ಕಾಲೋಡು ನಮ್ಮ ರೈತರು ವೈನ್ ಸ್ಟಾಕ್ ಮಲ್ಪೋಡು ಕಾಲಕ್ಕೆಲ್ಲ ಕಾಣು ದುಂಬು ಬರುತ್ತೆ ಜೀನ್ಸ್ ಸಾಮಾನ್ಯ ಸಂಗ್ರಹ ಮಲ್ತಿದ್ದೀವಿ ಅಂತೀರ ಅದೇ ಸರ್ 5 ಒಕ್ಕ ಕಾಲಕ್ರಮೇಣ ಉಂಟು ನಿತ್ಯ ಬಿಡಿ ಈಗೆಲ್ಲ ಉಳ್ಳಾಲಂತೂ ಪಾತರೆ ಜಲ್ಪಡ ವಿಧಾನ ಅಡೆ ಮುಟ್ಟಲ್ಲ ಪೇಂಟೇನಿ ಮಣಿಪಾಲನೆ ಪಿರಬಾರ್ದಿನ ಒಂಡೆ ಉಳ್ಳಾಲದ ಉಂಡೆ ಪೇಟೆ ಇನಿ ನಮ ವೈನ್ ಸಂಗ್ರಹ ಮಲ್ಪೊಡಿಗೆಂಡ ಮೂಲ ಸೇರಿದಿನ ರೈತರೇ ಅರೆಗಾಲ ಲಾಸ್ಟ್ ಅನಗ ನೀರು ಸಂಗ್ರಹ ಮಲ್ಪೋಡು ಹೇಗಿದೆ ನಮ್ಮ ತೋಟ ಕೊನೆ ಆನಾಗ ನಮಗೆ ನೀರು ಸಂಗ್ರಹ ಸ್ಟಾಕ್ ದೀಜರನ್ನ ಮರಿಯಲದ ಬಿಡ್ಲ ಇತ್ತ ಅರೆಗಾಲದಾದಾಗ ನೀರು ಸ್ಟೋರೇಜ್ ಅವಳು ನೀರು ಸ್ಟೋರೇಜ್ ಮಲ್ತದಿ ಓಡು ನಡೆ ಎತ್ತು ನಮ್ಮ ಮಿನಿಮಮ್ 20 ಮೀಟರ್ ಉದ್ದ 20 ಮೀಟರ್ ಆಗಲ್ಲ ಎತ್ತು ಪಂಡೇರಿ ಅಲ್ಪ ಬೇರೆ ಎಕಡಾರ ಪಾತೆರ್ನಾಗನಿ ಅಡೆ ಈ ನೀರು ಸಂಗ್ರಹದ ವ್ಯವಸ್ಥೆಗೆ ತೊಟ್ಟಿದ ನಮ್ಮ ಆತು ಮಲ್ತಲ್ಲ ಇದು 16 ಲಕ್ಷ ಲೀಟರ್ ತೈತುಂಡು. ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯೋಪಾಧ್ಯಾಯರು ರವೀಂದ್ರ ರೈ ಕಲ್ಲಿಮಾರ್ ಪಾತಿರೊಂದು
ಸಂಘಟನೆ ಮಲ್ಪುನಿ ಜನ ಸೇರಿಸಾವನಿ ದಿಂಜ ಕಷ್ಟದ ಬೇಲೆ ಅಂಚಿನೆಟ್ಟು ರೈತರನ್ನು ಸಂಘಟಿಸಾದು ಆಕಳಿಗೆ ಸರಕಾರದ ತಿಕ್ಕುನ ಸವಲತ್ತುಲದ ಬಗೆಟ್ ಮಾಹಿತಿ ಕೊರ್ದು ಆಕಳಿನ ಸ್ವಾವಲಂಬಿಲಾದ ಮಲ್ಪುನ ಇಂಚಿನ ಕೆಲಸ ಅಭಿನಂದನೀಯ ಪಡೆದು ಶುಭ ಹಾರೈಸಿರು. ಸಂಖ್ಯೆ ರೈತರು ಸೇರಿದ್ದಾರೆ ಅಂತಂದ್ರೆ ಬಹಳ ಖುಷಿ ಕೊಡುವಂತ ಒಂದು ವಿಚಾರ. ಮುಖ್ಯವಾಗಿ ನಮ್ಮ ರಮೇಶ್ ರೈ ಕಕ್ಕೆಮಜಲು ಬಹಳ ಆಕ್ಟಿವ್ ವ್ಯಕ್ತಿ ಅವರು, ನಮ್ಮ ಬಂಡ್ ಸಂಘದಲ್ಲಿ ಕೂಡ ಒಳ್ಳೆ ಕೆಲಸ ಮಾಡಿದವರು ಅವರು. ಈ ಸಂಘಟನೆ ನಿಮ್ಮನ್ನೆಲ್ಲ ಸೇರಿಸಲಿಕ್ಕೆ ನೋಡಿ ಎಷ್ಟೆಲ್ಲ ಒಂದು ಜನಗಳನ್ನು ಸೇರಿಸಿದಷ್ಟು ಸುಲಭದ ಕೆಲಸ ಈಗ ಸಾಧ್ಯ ಇಲ್ಲ. ಈಗ ನಮ್ಮ ವಿದ್ಯಾಧರ ಶೆಟ್ಟರು ತುಂಬಾ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅವರಿಗೆ ತಲೆನೋವು ಅಂತಂದ್ರೆ ಜನಗಳನ್ನು ಸೇರಿಸುವುದೇ ಒಂದು ತಲೆನೋವಾಗಿದೆ. ಆದ ಕಾರಣ ರೈತರಾದಂತಹ ನೀವೆಲ್ಲ ಬಂದು ಇಲ್ಲಿ ಸೇರಿದ್ದೀರಿಂದ ಬಹಳ ಖುಷಿ. ಇದಕ್ಕೆ ನನ್ನ ಅನಿಸಿದಲ್ಲಿ ಇದಕ್ಕೆ ಭವಿಷ್ಯ ಉಂಟು, ಇದಕ್ಕೆ ಒಳ್ಳೆ ಭವಿಷ್ಯ ಉಂಟು. ಕೊಣಾಜೆ ಗ್ರಾಮದ ರೈತರು ಅಂದ್ರೆ ಅವರ ರೈತರ ಶಕ್ತಿ ಏನು ಎನ್ನುವುದನ್ನು ನೀವೀಗ ತೋರಿಸಿಕೊಟ್ಟಿದ್ದೀರಿ. ಇದು ಬಹಳ ಖುಷಿ ಕೊಡುವಂತಹ ವಿಚಾರ. ಇದು ಇಲ್ಲಿಂದಲೇ ಪ್ರಾರಂಭ ಆಗಬೇಕು, ಕೊಣಾಜೆ ಗ್ರಾಮದಿಂದಲೇ ಪ್ರಾರಂಭ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಭಾರತೀಯ ಕಿಸಾನ್ ಸಂಘದ ಮೂಡಬಿದ್ರೆ ಘಟಕದ ಕಾರ್ಯದರ್ಶಿ ಪ್ರವೀಣ್ ಭಂಡಾರಿ, ಉಳ್ಳಾಲ ತಾಲೂಕು ಕಿಸಾನ್ ಸಂಘದ ಅಧ್ಯಕ್ಷರು ಸಂತೋಷ್ ಶೆಟ್ಟಿ ಅಸೈಗೋಳಿ, ಉಳ್ಳಾಲ ವಲಯ ಬಂಟರ ಸಂಘ ಬೊಕ್ಕ ಕೊಣಾಜೆ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರು ಸುರೇಶ್ ಚೌಟ ಕಕ್ಕೆಮಜಲ್, ಕೊಣಾಜೆ ಶ್ರೀ ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರದ ಆಡಳಿತ ಮೊಕ್ತೇಸರರು, ಧಾರ್ಮಿಕ ಮುಂದಾಡು ಪ್ರಸಾದ್ ರೈ ಕಲಿಮಾರ್, ಕೊಣಾಜೆ ಗ್ರಾಮ ಪಂಚಾಯತ್ ಸದಸ್ಯರು, ಪ್ರಗತಿಪರ ಕೃಷಿಕರು, ಶ್ರೀಮತಿ ವೇದಾವತಿ ಗಟ್ಟಿ, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದು ದೈಕ್ಲೇನು ಪಟ್ಟಿರು. ಭಾರತೀಯ ಕಿಸಾನ್ ಸಂಘ ಕೊಣಾಜೆ ಗ್ರಾಮ ಸಮಿತಿಯ ಅಧ್ಯಕ್ಷರು ರಮೇಶ್ ರೈ ಕಕ್ಕೆಮಜಲ್, ಕಾರ್ಯದರ್ಶಿ ಕೃಷ್ಣ ಕುಲಾಲ್ ನರೇಕಡ ಕಾರ್ಯಕ್ರಮದ ಪಾಲ್ಪಡೆದಿದ್ದೇರು. ಪೂರ್ಣಿಮಾ ಶೆಟ್ಟಿ ಕೊಣಾಜೆ ಸಭೆ ನೆತ್ಕೊಂಡು ಸಭೆ ಸುಧಾರಿಕೆ ಮಾಡ್ತಾರೆ. ಪ್ರಿಯ ವೀಕ್ಷಕ ಬಾಂಧವರೇ, ಇಡಗೆ ಹೊಸಕೊರಲ್ದ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದಲ್ಲ. ನಿರಂತರ ಸುದ್ದಿ ವಿಶೇಷತೆಯಲ್ಲಿ ಒಂದು ಪ್ಲೇ ಹೊಸಕೊರಲ್ 24x7.